ಬಾಯಲ್ಲಿ ಗಾಯತ್ರಿ ಮಂತ್ರವನ್ನು ಉಚ್ಚರಿಸುತ್ತಾ ಇದ್ದಾನೆ. ಇವನನ್ನು ನೋಡುವಾಗ ನನಗೆ ರಾಕ್ಷಸನೋ ಎನ್ನುವಂತಹ ಮನದಲ್ಲಿ ಮೂಡುತ್ತಾ ರಾಕ್ಷಸನಾದರೂ ಇಷ್ಟು ಏಕಾಗ್ರತೆ ಉಂಟಲ್ವ? ಏನು ನಾವಿವನನ್ನು ಹೊಗಲಿಕ್ಕೆ ಬಂದ? ನಾವು ಬಂದಂತಹ ಕೆಲಸವಾಗಬೇಕಿದ್ರೆ ಇವನಿಗೆ ಎಚ್ಚರ ಆಗ್ಬೇಕು. ಎಚ್ಚರ ಮಾಡಿಸುವುದು ಹೇಗೆ? ತಟ್ಟಿ ಮುಟ್ಟಿ ಎಬ್ಬಿಸುವುದು ಬಹಳ ಅಪಾಯ. ಅದಕ್ಕಾಗಿ ಒಂದು ಶಬ್ದವನ್ನು ಮಾಡಿದ್ರೆ ಎಚ್ಚರವಾಗಲೇಬೇಕು. ಯಾಕಂದ್ರೆ ಈ ಪ್ರಪಂಚವೇ ನಿಂತಿರುವುದು ಓಂ ಎನ್ನುವಂತಹ ಶಬ್ದದ ಆಧಾರದಿಂದ. ಅದಕ್ಕಾಗಿ ಒಂದು ಶಬ್ದವನ್ನು ಮಾಡಬೇಕು. ಸಾಕಾಗ್ಲಿಲ್ಲ ಅಲ್ಲ? ಇದು ಸಾಕಾಗ್ಲಿಲ್ಲ. ಯಾಕೆ ಸಾಕಾಗ್ಲಿಲ್ಲ? ಇವಷ್ಟು ಒಳಗೆ ಹೋಗಿದ್ದಾನೆ. ಅದಕ್ಕಾಗಿ ಇವನ ಕಿವಿಯ ಹತ್ತಿರ ಒಂದು ವಿಕಟನಾಗೆ ಫಲಪ್ರಯಾಸ ಮಾಡಿದವನು ನೀನೇಯೋ? ನೀನೇನೋ ಬಂದೆ. ಬಂದದ್ದು ಮಾತ್ರವಲ್ಲ, ಈ ಅರುಣಾಸುರ ಏಕಾಗ್ರತೆಯಲ್ಲಿ ಇರುವವ, ಗಾಯತ್ರಿಯ ಉಪಾಸನೆ. ಇಂತಹ ಸಂದರ್ಭದಲ್ಲಿ ಗಹ ಗಹನೆ ನಗಾಡಿದವ ಯಾರು ಅಂತ ನೋಡಿದೆ. ವಿಪ್ರ, ನೀನು ಹೊರ ಬಂದಿದ್ದಿ. ಏನು ಯಕ್ಷಗಾರನ ನೀನು? ಏನಾದ್ರೂ ಮೋಸ ಮಾಡುವವನೇ ನೀನು? ನಿಮಗೆ ಮೋಸ ಹಾಗೆಂದು ನಿನ್ನ ಭಾವನೆ ಇದ್ದಂತ ಹೌದಾದ್ರೆ ನಿನ್ನ ಎಣಿಕೆಯು ಈ ಏಕವೀರಾಜ್ಯದಲ್ಲಿ ನಡೆಯುವುದಕ್ಕಿಲ್ಲ. ಆದ್ರೂ ನಿನ್ನಲ್ಲಿ ಪ್ರಶ್ನೆ ಕೇಳ್ತೇನೆ, ಯಾರು ನೀನು? ಯಾಕಾಗಿ ಬಂದೆ? ಬರುವರ ಕಾರಣ ಏನು?
ನಿನ್ನ ಗಾಯತ್ರಿ ಮಂತ್ರಕ್ಕೆ ಯಾಕೆ ತೊಡಕಾದೆ? ತೊಡಕಾಗಬೇಕು ಎಂಬುದಾಗಿ ನಗು ಬೀರಿದ್ದಲ್ಲ, ಮತ್ತೆ ನಿನ್ನನ್ನು ನೋಡುವಾಗ ನಗು ಬಂದು ಹೋದದ್ದು. ಏನು ನನ್ನನ್ನು ನೋಡುವಾಗ ಹಾಸ್ಯಾಸ್ಪದವಾಗಿ ಕಾಣ್ತದ? ಹಾಗಲ್ಲ, ಮತ್ತೆ ನನ್ನ ಪರಿಚಯ ಇದು ಬ್ರಾಹ್ಮಣ, ನಾನು ಬ್ರಾಹ್ಮಣ, ಜಾತಿ ಬ್ರಾಹ್ಮಣ. ಅದ್ಯಾಕೆ ಹಾಗೆ ಒತ್ತಿ ಹೇಳುದು? ನಮ್ಮ ಅಂದ್ರಲ್ಲಿ ಎರಡು ವರ್ಗ ಉಂಟು. ಯಾವ್ದೆಲ್ಲ? ಒಂದು ಬ್ರಾಹ್ಮಣ ಜಾತಿ, ಹಾ. ಒಂದು ಜಾತಿ ಬ್ರಾಹ್ಮಣ. ನೀವು ವೇದ ಶಾಸ್ತ್ರ ಇತಿಹಾಸ ಮೀಮಾಂಸಾ ಇದನ್ನೆಲ್ಲ ನಾನು ತಿಳಿದವ ಜಾತಿ ಬ್ರಾಹ್ಮಣ. ಇದು ನನ್ನ ಉದ್ಯೋಗ ಏನು ಎಂಬುದಾಗಿ ಕೇಳಿದ್ರೆ ಏನು ಉದ್ಯೋಗ? ತಿರುಗಾಟ. ಓ, ತಿರುಗಾಟ. ಎಲ್ಲಾ ಕಡೆ ತಿರುಗಾಟ ಮಾಡು. ಸಂಚಾರಿ ಬ್ರಾಹ್ಮಣ. ಹೌದು, ದೇಶಾವರಿ. ತಿರುಗಾಟ ಮಾಡಿ ಇನ್ನು ತಿರುಗಾಟದಲ್ಲಿ ಏನು ಪ್ರಯೋಜನವಿಲ್ಲ, ತಿರುಗಾಟವನ್ನು ನಿಲ್ಲಿಸುವ ಎಂಬುದಾಗಿ ಈ ಕಡೆಗೆ ಬಂದಂತಹ ಸಮಯಕ್ಕೆ ಏನು ಸಂಪಾದನೆ ಇಲ್ಲ. ಹೌದಾ? ತಿರುಗಾಟ ಬೇಡ ಇನ್ನು ನಿನ್ಗೆ ತಿರುಗಾಟ. ನಿಲ್ಲಿಸುವ ಅಂತ ಈ ಕಡೆಗೆ ಬರುವಾಗ ಎಲ್ಲರ ಬಾಯಿಯಲ್ಲಿಯೂ ನೀನೆ. ಎಲ್ಲರ ಬಾಯಲ್ಲಿ? ಹೌದು, ನಿನ್ನದೇ ವಿಚಾರ. ನನ್ನ ವಿಚಾರ? ಹೌದೌದು. ಏನಂತ? ಕಾಡಿಗೆ ಹೋದಿಯಂತೆ, ವಿದ್ಯೆ ಕುರಿತು ತಪವನ್ನು ಆಚರಿಸಿ ಮಾಡಿದೆ, ವಿದ್ಯೆಯ ಸತ್ವವನ್ನೇ ಹೀರಿದವ ಅಂತಹ ನೀನು ಈ ಕೋಣೆಯೊಳಗೆ ಕುಳಿತು ಬಾಯಿಯಲ್ಲಿ ಮಠ ಮಂತ್ರವನ್ನು ಉಚ್ಚರಿಸುವಾಗ ನೋಡಿ ನಗು ಬಂದದ್ದಷ್ಟೇ. ಈಗ ನಾನು ಆ ರೀತಿ ಮಂತ್ರ ಉಚ್ಚರಿಸಿದ್ರೆ ನಿನಗೆ ಬಂದದ್ದು ನಗು. ನೀನು ಸಾಮಾನ್ಯ ಬ್ರಾಹ್ಮಣಲ್ಲ, ನೀನು ಗುರು. ಗುರು ನೀನು ಗುರು. ಯಾರು? ನೀನೆ. ನಾನೆಲ್ಲಿಂದ ಗುರು? ಗುರು ಇಬ್ಬರೇ ಅಲ್ವಾ? ಯಾರಲ್ಲ? ಒಂದು ನಿಮ್ಮ ಗುರುಗಳಾದಂತ, ಮತ್ತೊಬ್ರು ದೇವತೆಗಳ ಗುರು ಬೃಹಸ್ಪತಿ. ಮತ್ತೆ ಬೃಹಸ್ಪತಿಯಲ್ಲಿ ನಾನಿಲ್ಲಿ. ನಾನು ನಿನ್ನಲ್ಲಿಗೆ ಬೃಹಸ್ಪತಿ ಅಂತ ಹೇಳಿ ಮತ್ತೆ ಗುರು ಆ ಸ್ಥಾನಕ್ಕೆ ಏರ್ಲಿಕ್ಕೆ ನೀನು ಉಂಟ? ಹಾಗಲ್ಲ, ನಾವು ಈ ಭೂಮಿಯಲ್ಲಿ ಗುರು ಅಂತ ಪೂಜೆ ಮಾಡುದು ಯಾರನ್ನು? ಯಾರನ್ನು? ಬ್ರಾಹ್ಮಣರು. ನನ್ನ ಜಾತಿ ಗುರು. ಹೌದೌದು. ಹಾಗಾಗಿ ನಿನ್ನನ್ನು ಗುರು ಅಂತ ಸಂಬೋಧನೆ ಮಾಡಿದೆ. ಧೈರ್ಯ ವಸ್ತು. ಇಷ್ಟವರೆಗೆ ಧೈರ್ಯ ಇರ್ಲಿಲ್ವಾ? ಅಲ್ಲ, ಆಗಲ್ಲ. ಮತ್ತೆ ನನಗೆ ಅವರ ಎತ್ತರಕ್ಕೆ ಏರ್ಲಿಕ್ಕೆ ನೀನು ಏರು ಆಗಿಲ್ವ? ಆಯ್ತಾ? ಹಾಗಂದು ನೀನು ಆಡಿದಂತಹ ನುಡಿಗಳನ್ನು ಕೇಳುವಾಗ ನಗುವುದೋ ಅಳುವುದು, ನಗುವುದೋ ಅಳುವುದು ಇಕ್ಕಟ್ಟಿಗೆ ಸಿಲುಕಿದೆ. ಅದ್ಯಾಕೆ? ಕಾರಣ ಉಂಟು. ನಾನೀಗ ಉಪಾಸನೆ ಮಾಡುವುದು ಗಾಯತ್ರಿಯ ಮಂತ್ರ. ಹೌದು. ಇದನ್ನು ಕಂಡು ನೀನು ಗಹಗ ಹೆಣ್ಣನಾಗಾಡಿದವ. ಹಾಗಾದ್ರೆ ತೊಡಕುಂಟು ಅಂತ ಅರ್ಥವಿಸಿಕೊಂಡೆ. ನಿನ್ನಲ್ಲಿ ಒಂದು ಪ್ರಶ್ನೆ ಕೇಳ್ತೇನೆ. ಈಗ ನಾನೊಬ್ಬನೇ ಗಾಯತ್ರಿ ಉಪಾಸನೆಯನ್ನು ಮಾಡುವುದಾ? ಬೇರೆ ಯಾರಿದ್ದ? ಸ್ವಲ್ಪ ಹಿಂದೆ ಹೋಗು. ಎಲ್ಲಿಗೆ? ಅಲ್ಲಿಗ? ಯಾಕೆ ಹಿಂದೆ? ಹಿಂದೆ ಹಿಂದೆ ಎಲ್ಲಿ? ಹಿಂದೆ ಅಲ್ಲಿ ಕಥೆಯಲ್ಲಿ. ಕಥೆಯಲ್ಲಿ ಕಥೆಯಲ್ಲಿ ಯಾವುದು? ಕೌಸಲ್ಯ ಅರಸ ಕೌಶಿಕ. ಅವ ಬಳಿಕ ಏನಾದ? ಸೂರ್ಯನಿಗೆ ಪ್ರತಿ ಸೂರ್ಯನಾಗಿ ವಿಶ್ವಾಮಿತ್ರ ಎನಿಸಲ್ಪಟ್ಟ. ಹಾಗೆ ಹೇಗೆ? ಗಾಯತ್ರಿಯ ಉಪಾಸನೆ, ಗಾಯತ್ರಿ ಮಂತ್ರವನ್ನು ಉಚ್ಚರಿಸಿದ ವಾಮದೇವನ ಮಾರ್ಗದರ್ಶನ. ಹಾಗಾಗಿ ಇವತ್ತು ಅವನನ್ನು ಕಂಡಾಡುದು ಹೇಗೆ? ವಿಶ್ವಾಮಿತ್ರ ಬ್ರಹ್ಮರ್ಷಿ. ಹೌದಾ? ಹೌದಾ? ಅವನಿಗೆ ಗಾಯತ್ರಿ ಮಂತ್ರದಿಂದ ಲಾಭ ಆಗಿದೆ. ನಿನಗೆ ದಾರಿ ಗೊತ್ತಿಲ್ಲ. ಯಾವ ದಾರಿ? ಬಂದ ದಾರಿ. ಕೌಶಿಕರಿಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇತ್ತು.
ಇತ್ತು ಇತ್ತು. ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ಉಂಟು. ಇಲ್ಲ. ಯಾಕಿಲ್ಲ? ಅವರು ಹುಟ್ಟು ಕ್ಷತ್ರಿಯ. ಹೌದು. ಅವರು ಹೊರಟದ್ದು ಮಹಾಬ್ರಾಹ್ಮಣನಾಗುವುದಕ್ಕೆ. ಮಹಾ ಅಂತ ಸೇರಿಸಬೇಕಂತ. ಮಹಾ ಅಂತ ಹೇಳಿದ್ರೆ ಶ್ರೇಷ್ಠ ಅಂತ ಅಲ್ಲ. ಇಲ್ಲ, ಶ್ರೇಷ್ಠ ಅಂತಲೇ ಇಲ್ಲ. ಈಗ ವಿಶ್ವಾಮಿತ್ರರನ್ನು ಕರೆಯುವುದು ಮಹಾಬ್ರಾಹ್ಮಣ. ಹೇಳ್ಬಾರ್ದು ಹೇಳ್ಬಾರ್ದು. ಶಾಂತಂ ಪಾಪಂ. ಮಹಾ ನದಿ ಹೇಳ್ಬಾರ್ದು. ಅದಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಮಹಾವೃಕ್ಷ ಹೇಳ್ಬಾರ್ದು. ಅದರಷ್ಟು ಕೆಟ್ಟದ್ದು ಯಾವುದೂ ಇಲ್ಲ. ಹಾಗೆ ಮಹಾ ಸೇರಿಸಬಾರ್ದು. ಮಹಾ ಅಂತ ಹೇಳ್ಬೇಕು. ಶ್ರೇಷ್ಠ ಶ್ರೇಷ್ಠ ಯಾಕೆ ಆದ್ರು? ಯಾಕೆ? ಅವರು ಹುಟ್ಟು ಕ್ಷತ್ರಿಯ. ಕ್ಷತ್ರಿಯ ಅವರಿಗೆ ಬ್ರಹ್ಮ ಋಷಿ ಪದವಿಯನ್ನು ಏರ್ಬೇಕಿದ್ರೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ಹೌದೌದು. ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ಅದು ಯಾಕಿಲ್ಲ? ಯಾಕಂದ್ರೆ ನೀನು ಬ್ರಹ್ಮ ರಾಕ್ಷಸ. ಅದೆಂತದ್ದು? ಮತ್ತೆ ನಾನು ಬ್ರಹ್ಮ ರಾಕ್ಷಸ. ನನ್ನನ್ನು ನೋಡುವಾಗ ಹಾಗೆ ಕಾಣ್ತೇನೆ ನಾನೀಗ. ನೋಡುವಾಗಲ್ಲ, ನೀನು ಅದೇ. ಯಾಕೆ ಹೇಳಿದ್ದೀನಿ? ನಿನ್ನ ತಾಯಿ ಯಾರು? ಪ್ರಕಾಶಿ. ತಂದೆ ಯಾರು? ಕಶ್ಯಪರು. ಇಬ್ಬರು ಸೇರಿ ಹುಟ್ಟಿರುವಂತಹ ನೀನು. ಓ ಅಪ್ಪ ಬ್ರಾಹ್ಮಣ. ಹೌದೌದು. ಅಮ್ಮ ರಾಕ್ಷಸ. ಬ್ರಹ್ಮತ್ವ ಎನ್ನುವುದು ನಿನ್ನ ಹುಟ್ಟಿನಲ್ಲಿ ಉಂಟು. ಕೆಳಮುಖವಾಗಿ ಹರಿಯುವಂತಹ ನದಿಯಲ್ಲಿ ಕೆಳಮುಖವಾಗಿ ಈಜಬೇಕಿದ್ರೆ ಕಷ್ಟ ಉಂಟ. ಮೇಲ್ಮುಖವಾಗಿ ಈಜಬೇಕಿದ್ರೆ ಸ್ವಲ್ಪ ಕಷ್ಟ ಉಂಟು. ಅದಕ್ಕೆ ಹುಟ್ಟು ಬ್ರಾಹ್ಮಣನಾದಂತಹ ನಿನಗೆ ಗಾಯತ್ರಿ ಮಂತ್ರದ ಅನಿವಾರ್ಯ ಇಲ್ಲ. ಬ್ರಹ್ಮನಿಂದ ವರವನ್ನು ಪಡೆದು ಬ್ರಹ್ಮಾತೀತನಾಗಿದ್ದಿ. ಆದ್ರಿಂದ ಇನ್ನೊಂದು ಗಾಯತ್ರಿ ಮಂತ್ರದ ಅನಿವಾರ್ಯವೇ ಇಲ್ಲ ನಿನಗೆ. ನೀವು ಹೇಳಬಹುದು. ಅಷ್ಟು ಸುಲಭದಲ್ಲಿ ನಾನು ಒಪ್ಪುವುದಿಲ್ಲ. ಯಾಕೆ? ಈಗ ನನ್ನ ಬಗ್ಗೆ ಹೇಳಿದಿರಲ್ವ? ನನ್ನ ಜಾತಿಯವ ರಾವಣ ಇದ್ದ ಹೋಗುತ್ತಾ? ಹಾಗಾದ್ರೆ ಅವ ಯಾರು? ಅವನು ಬ್ರಾಹ್ಮಣನೇ ಅಂತಾನೆ. ಹಾಗಾದ್ರೆ ಅವನನ್ನು ಬಿಟ್ಟಿದ್ದಾನ? ನಿತ್ಯವೂ ಜಪಾನುಷ್ಠಾನ ಮಾಡ್ಲಿಲ್ವಾ? ಬಡಕುಂಟವನಿಗೆ. ನೀನು ರಾವಣ ಆಗುತ್ತಾರೆ. ಮತ್ತೆ ನೀನು ಈ ಸಲ ಒಂದು ಬಲಿ ಆಗಬೇಕು. ಬ್ರಾಹ್ಮಣ ಅಂತ ನೋಡ್ಲಿಕ್ಕೆ ಯಾಕೆ? ಎರಡ ಕೈ ನಿಮ್ಮ ಕಪಾಲಕ್ಕೆ ಬಂದಿತ್ತು. ಅದ್ಯಾಕೆ? ನಾನು ಬಲಿ ಆಗ್ಬೇಕು. ಚಕ್ರವರ್ತಿ ಬಲಿಯ? ಅದ್ಯಾಕೆ? ಅವನನ್ನು ಮೋಸ ಮಾಡುವುದಕ್ಕಾಗಿ ವೈಕುಂಠವಾಸಿಯಾದಂತಹ ಶ್ರೀಹರಿಗೆ ಬಂದರಿಗೆ ಬಂದ ವಟು ರೂಪದಿಂದ. ಇವ ಏನು ಮಾಡಿದ? ಆ ಶ್ರೀಹರಿಯನ್ನೇ ತನ್ನ ದ್ವಾರಪಾಲಕನಾಗಿ ನೇಮಿಸಿದ್ದ. ಪ್ರಯತ್ನ ಅಂದ್ರೆ ಅದು ರಾವಣ ಆಗುವುದಲ್ಲ. ನೀನು ಬಲಿಯ ಹಾಗಾಗಬೇಕು. ಇನ್ನು ಈ ಕ್ಷುಲ್ಲಕವಾದಂತಹ ಗಾಯತ್ರಿ ಮಂತ್ರದ ಅನಿವಾರ್ಯವೇ ನಿನಗೆ ಇಲ್ಲ. ಹಾಗೆ ಬೇಡ. ನಾನು ನನಗೆ ಸ್ವಲ್ಪ ಅಪಮಾನದಲ್ಲಿ ನಾನು ನಿಲ್ಲುವ ಪ್ರಶ್ನೆ ಇಲ್ಲ. ಈಗ ನಿಮಗೆ ಅಪಮಾನ ಮಾಡಿದೆ ಅವರು ಇಷ್ಟು ಹೊತ್ತು ಬ್ರಾಹ್ಮಣರೇ ಅಂತ ಕರೆದು ಈಗ ಮೀನು ಹಿಡಿಯೋ ಅಂತ ಮಾಡಿ ಆಯ್ತಲ್ಲ. ಮೀನು ಹಿಡಿಯೋ ಮತ್ತೆಂತದ್ದು? ದೀವರ ಅಂದ್ರೆ ಮತ್ತೆಂತದ್ದ? ದೀವರ ನಾನು ಹಾಗೆ ಹೇಳಿದ್ದ. ಮತ್ತೆ ನಾನು ಹೇಳುವಾಗ ಬಾಳ ಇರ್ಲಿಲ್ವಾ? ನಾನು ಬರುವಾಗ ಇರ್ಲಿಲ್ಲ. ಈಗ ಯಾವುದಕ್ಕೆ ಬಾಲ? ನಾನು ಹೇಳಿದ ಶಬ್ದದಲ್ಲಿ ಅಕ್ಷರಕ್ಕೆ ಬಾಳ. ದೀವರ. ದೀವರ ಶ್ರೇಷ್ಠ. ನನಗೆ ಪಕ್ಕ ದೀವರ ಅಂತ ಕೇಳಿತು. ನನಗೆ ಈಗ ವಯಸ್ಸಾಗಿ ಕಿವಿಯೂ ಕೇಳುವುದಿಲ್ಲ ಸರಿ. ನನಗೆ ಒಮ್ಮೆ ಸಿಕ್ಕು ಬಂದ ಹಾಗೆ ಹಾಗೆ ಒಂದು ಕಿವಿ ಮಾತ್ರ ಕೇಳುವುದಿಲ್ವಾ? ಇಲ್ಲ, ಒಮ್ಮೊಮ್ಮೆ ಎರಡು ಕೇಳುವುದಿಲ್ಲ. ನನಗೆ ಬೇಕಾಗುವಾಗ ಒಮ್ಮೊಮ್ಮೆ ಕೇಳ್ತಾರೆ. ನಿಮಗೆ ಮೆಲ್ಲಗೆ ಬೈದ್ರೆ ಕೇಳ್ತದ? ಬೈದ್ರೆ ಕೇಳುವುದಿಲ್ಲ. ಮತ್ತೆ ಹೊಗಳಿದ್ರೆ ಕೇಳ್ತದೆ. ನಂಬಲಿಕ್ಕೆ ಆಗುದಿಲ್ಲ. ಹಾಗೆ ನಾನು ದೀವರ ಶ್ರೇಷ್ಠ ಅಂತ ಆಡಿದ್ದು. ಈಗ ಇಷ್ಟೆಲ್ಲ ಆಡುವಾಗ ನನಗೆ ಮನಸ್ಸಿಗೆ ಸ್ವಲ್ಪ ನೆಮ್ಮದಿ ಆಯ್ತು. ನನಗೂ ನೆಮ್ಮದಿ ಆಯ್ತು. ಅದೇ ನಿನಗೆ ನೆಮ್ಮದಿ ಆದ್ರೆ ನನಗೂ ನೆಮ್ಮದಿ. ಯಾಕೆ?